ಸರ್ವೆರೆಗ್ಲ ಸುಲ್ಮೆಲು ಪಡು ಸಾಂತೂರ್ದ 4ನೇ ಭಾಗವು ನಮ್ಮ ಕಾರ್ದಿವಂದಿಲ್ಲ ಇತ್ತ ತನ್ನಿಮಾನಿಗ ದೇವಿನ ತಂಗಡಿ ನಿಲೆಯಾಪಿನ ಮೌನ ಬಲಿ ಮದ್ಮಲ್ ಬಲಿ ಪುರ ತೋರಲ್ಲ. ಇಂದಿಗೂ ಕರಾವಳಿ ಭಾಗದಲ್ಲಿ ತನ್ನಿಮಾನಿಗ ದೇವದ ಕೋಲ ಅತ್ಯಂತ ಭಕ್ತಿಯಿಂದ ನಡೆಯುತ್ತಿದೆ. ಹೆಣ್ಣು ಮಕ್ಕಳ ಶೀಲ, ಗೌರವ ಮತ್ತು ಹಳ್ಳಿಯ ಕ್ಷೇಮವನ್ನು ಕಾಪಾಡುವ ಶಕ್ತಿಯಾಗಿ ಅವಳನ್ನು ಪೂಜಿಸಲಾಗುತ್ತದೆ. ಕಷ್ಟದಲ್ಲಿದ್ದವರಿಗೆ ನ್ಯಾಯ ಒದಗಿಸುವ, ನಂಬಿದವರನ್ನು ಕೈಬಿಡದ ಕರುಣಾಮಿ ದೈವ ಎಂಬ ಹೆಗ್ಗಳಿಕೆ ತನ್ನಿಮಾನಿಗೆ ಇದೆ. ತನ್ನಿಮಾನಿಗನ ಕಥೆ ನಮಗೆ ತ್ಯಾಗ, ಧೈರ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವುದರ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಕಂಚಿನಾಡ್ಕದ ಮಿಂಚಿನ ಬಾವಿ ಎನ್ನುವುದು ತುಳುನಾಡಿನ ದೇವಾರಾಧನೆ, ವಿಶೇಷವಾಗಿ ಶ್ರೀ ಕೋರ್ದಬ್ಬು ಬಬ್ಬುಸ್ವಾಮಿ ಮತ್ತು ತಂಗಿ ತನ್ನಿಮಾನಿಗ ದೇವಗಳ ಚರಿತ್ರೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಸ್ಥಳವಾಗಿದೆ. ಈ ಪವಿತ್ರ ಸ್ಥಳವು ಉಡುಪಿ ಜಿಲ್ಲೆಯ ಪಡುಬಿದ್ರಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಕಂಚಿನಾಡ್ಕ ಎಂಬಲ್ಲಿದೆ. ಇಂದಿಗೂ ಇಲ್ಲಿ ಕೋರ್ದಬ್ಬು ದೇವದ ಮೂಲ ಸ್ಥಾನ ಹಾಗೂ ಈ ಐತಿಹಾಸಿಕ ಬಾವಿಯನ್ನು ನಾವು ಕಾಣಬಹುದು. ಜನಪ್ರಿಯತೆಯನ್ನು ಸಹಿಸದ ಕಟಪಾಡಿಯ ಅರಸರು ಹಾಗೂ ಮೇಲ್ವರ್ಗದ ಶಕ್ತಿಗಳು ಆತನನ್ನು ಮುಗಿಸಲು ಸಂಚುರೂಪಿಸುತ್ತಾರೆ. ಬಬ್ಬುಸ್ವಾಮಿಯನ್ನು ಕಂಚಿನಾಡ್ಕದ ಈ ನಿರ್ದಿಷ್ಟ ಜಾಗಕ್ಕೆ ಕರೆತಂದು ಇಲ್ಲಿ ನಮಗೊಂದು ದೊಡ್ಡ ಬಾವಿ ತೋಡಿಕೊಡಬೇಕು ಎಂದು ಕೇಳುತ್ತಾರೆ. ಬಬ್ಬುಸ್ವಾಮಿ ಬಾವಿಯ ಆಳಕ್ಕೆ ಇಳಿದು ಕೆಲಸ ಮಾಡುತ್ತಿರುವಾಗ ಸಂಚಿನ ಪ್ರಕಾರ ಮೇಲಿದ್ದವರು ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆಗಳು ಮತ್ತು ಮುಳ್ಳಿನ ಗಿಡಗಳನ್ನು ಬಾವಿಯೊಳಗೆ ಹಾಕಿ ಬಬ್ಬುಸ್ವಾಮಿಯನ್ನು ಜೀವಂತವಾಗಿ ಮುಚ್ಚಲು ನೋಡುತ್ತಾರೆ. ಕಲ್ಲು ಮಣ್ಣುಗಳ ಅಡಿಯಲ್ಲಿ ಸಿಲುಕಿದರೂ ಬಬ್ಬುಸ್ವಾಮಿ ಸಾಯುವುದಿಲ್ಲ. ತನ್ನ ಸತ್ಯದ ಬಲ, ದೇವಿ ಶಕ್ತಿಯಿಂದ ಆತ ಬಾವಿಯ ಒಳಗಡೆಯೇ ಹೊರಡುತ್ತಾನೆ. ಬಬ್ಬುಸ್ವಾಮಿ ಬಾವಿಯೊಳಗಿಂದ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದಾಗ ಇಡೀ ಬಾವಿಯಿಂದ ಸೂರ್ಯನ ಕಿರಣಗಳಂತೆ ಅಥವಾ ಆಕಾಶದ ಸಿಡಿಲಿನಂತೆ ಮಿಂಚುಗಳು ಹೊರಹೊಮ್ಮಿದವು ಎನ್ನಲಾಗುತ್ತಿದೆ. ಆ ಕತ್ತಲ ಬಾವಿ ದೇವಿ ಬೆಳಕಿನಿಂದ ಮಿನುಗಿತು. ಇದೇ ಸಂದರ್ಭದಲ್ಲಿ ಆ ದಾರಿಯಾಗಿ ಬಂದ ತನ್ನಿಮಾನಿಗ ತಂಗಿ ಬಾವಿಯೊಳಗಿನಿಂದ ಬರುತ್ತಿದ್ದ ಆ ದಿವ್ಯ ಮಿಂಚನ್ನು ನೋಡಿ ಅಲ್ಲಿ ಬಬ್ಬುಸ್ವಾಮಿ ಇರುವುದನ್ನು ಗುರುತಿಸುತ್ತಾಳೆ. ತನ್ನ ಮಡಿ ಸೀರೆಯನ್ನು ಇಳಿಸಿ ಆತನನ್ನು ಮೇಲಕ್ಕೆತ್ತುತ್ತಾಳೆ. ಬಾವಿಯೊಳಗಿಂದ ದೇವಿ ಶಕ್ತಿಯ ಮಿಂಚು ಮೂಡಿ ಬಂದ ಕಾರಣಕ್ಕಾಗಿಯೇ ಇಂದಿಗೂ ಆ ಸ್ಥಳವನ್ನು ಕಂಚಿನಾಡ್ಕದ ಮಿಂಚಿನ ಬಾವಿ ಎಂದು ಕರೆಯಲಾಗುತ್ತದೆ. ತುಳುನಾಡಿನ ಭಕ್ತರಿಗೆ ಕಂಚಿನಾಡ್ಕದ ಮಿಂಚಿನ ಬಾವಿ ಎನ್ನುವುದು ಕೇವಲ ಒಂದು ಬಾವಿಯಲ್ಲ, ಅದು ಸತ್ಯಕ್ಕೆ ಜಯ ಸಿಕ್ಕ ಪವಿತ್ರ ಕ್ಷೇತ್ರ. ಇಲ್ಲಿ ಪ್ರತಿ ವರ್ಷ ನಡೆಯುವ ಕೋರ್ದಬ್ಬು ದೇವದ ನೇಮೋತ್ಸವ ಅಥವಾ ಕೋಲದ ಸಂದರ್ಭದಲ್ಲಿ ಪ್ರಾರ್ಥನೆಗಳ ಮೂಲಕ ಈ ಮಿಂಚಿನ ಬಾವಿಯ ಇತಿಹಾಸವನ್ನು ಅತ್ಯಂತ ಭಕ್ತಿಭಾವದಿಂದ ಹಾಡಲಾಗುತ್ತಿದೆ. ನೊಂದವರು, ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರು ಇಂದಿಗೂ ಈ ಬಾವಿಯ ಸನ್ನಿಧಿಗೆ ಬಂದು ಪ್ರಾರ್ಥಿಸಿದರೆ ಬಬ್ಬುಸ್ವಾಮಿ ನ್ಯಾಯ ಒದಗಿಸುತ್ತಾನೆ ಎಂಬ ದೃಢ ನಂಬಿಕೆ ಇದೆ. ಬಬ್ಬುಸ್ವಾಮಿ ಮಾನವ ಸ್ವರೂಪೇ ಆದಿತ್ತಲ್ಲ, ಆರ್ನ ಒಂಜಿ ಕಾರ್ಮಿಕ ಆದಿತ್ತು. ಆರ್ನ ಒಂಜಿ ವಿಶೇಷತೆ ಬಾರಿ
ತಂಗಡಿ ಹೊರಗಿದ್ದ ಸಮ ಸಂದರ್ಭ ಸ್ವಾಮಿನ ಧರ್ಮವನ್ನು ರಿಕ್ತಭೂಮಿ ತಾಯಿನ ಹೊನ್ನಾಂಕನ ಬಂದು ಗ್ರಾಮದ ರಾಮದೇವರ ಕಟ್ಟೆರಮ್ಮ ಕಲ್ಲೂರು ಮುಖಾಂತ ಮಾನು ಕಟ್ಟೆರ ಮಾತಾ ಈಶ್ವರಮ್ಮ ದುರ್ಗದ ಕಟ್ಟೆರ ಮಂಕಾದಿ ಈ ಧರ್ಮಸ್ಥಳ ಬಡಮಂಜನಾಥ ಸತ್ಯದೇವ ಸತ್ಯದಿ ಈ ನಾಲ್ಕು ದೇವರ ಮನಸ್ಸಿಗೆ ತರತಕ್ಕಾದಿ ಈ ತನ್ಮಾನಿಗೆ ದೇವಿಯಾಯಿನಲ್ಲಿ ನನ್ನ ಬೇಲೂರು ಹುಟ್ಟು ನನ್ನ ಕಟ್ಟಿಂಗೇರಿಗಟ್ಟು ನನ್ನ ಊರೋಡು ಮೂಲ ನನ್ನ ಮೂಲೆಯರು ಬಗೆಯಾಡು ಎಡಮೂರು ದೈವ ಏಳತ್ತೆ ಪೆರ್ನು ಅಜಿಮುಖಾಂತ ಮುಗಿಯರು ತಗಾಡು ಪ್ರಕಾರವಾದು ಆಳುgu ಬಂದ ಬಗರಿ ಬತ್ತಿನ ತಾಲರು ಓದು ಹೋಗುತ್ತೇರು ಕಂಚಿ ನಡ್ಕ ಮೇಲೆ ಮೆಂಚಿನ ಗೋಲು ತಾಲರು ಮುಗಿಯರು ತಗಾಡ್ಲೇನು ಆಯ ಮಲ್ಪ ಆಗಿ ಹೊರಿತಾಗೆ ತೋಡು ನಾಶ ಪ್ರಕಾರ ಸಾಂತೂರ ಬರಡಿದ ಮನ್ನಿಡು ನೀ ಪ್ರಕಾರವಾಗಿ ದೈವ